ಅಪ್ರಾಪ್ತ ಆದಿದ್ರಾವಿಡ ಜನಾಂಗದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯಾಗಿರುವ ಸ್ವಯಂ ಘೋಷಿತ ಅಧ್ಯಕ್ಷ ರಾಜು ಹೊಸಮಠ ಅವರನ್ನು ತಕ್ಷಣ ಬಂಧಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ್ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಆನಂದ್ ಬೆಳ್ಳಾರೆ ಆಗ್ರಹಿಸಿದ್ದಾರೆ. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪುತ್ತೂರು ಮಹಾಮಾಯಿ ದೇವಳದ ಬಳಿಯಲ್ಲಿರುವ ಸ್ವಯಂ ಘೋಷಿತ ಸಂಘಟನಾ ಕಚೇರಿಯಲ್ಲಿ 2 ಬಾಲಕಿಯರಿಗೆ ಈತ ಲೈಂಗಿಕ ಕಿರುಕುಳ ನೀಡಿದ್ದು, ಇವರಿಬ್ಬರು ಅಕ್ಕ ತಂಗಿಯರಾಗಿದ್ದಾರೆ. ಆರೋಪಿಯ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆದರೆ ಆರೋಪಿಯನ್ನ ಬಂಧಿಸಿಲ್ಲ. ಮುಂದಿನ 10 ದಿನಗಳ ಒಳಗಾಗಿ ಆರೋಪಿ ರಾಜು ಹೊಸಮಠನನ್ನ ಬಂಧಿಸದಿದ್ದರೆ ಮಹಿಳಾ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಹೇಳಿದರು. ಇವರ ಪರಿಚಯ ಮಾಡಿಕೊಂಡಂತ ರಾಜು ಹೊಸಮಠ ಅಲ್ಲಿ ಲೈಂಗಿಕವಾಗಿ ತನ್ನ ತಂಗಿ ಮತ್ತು 16 ವರ್ಷದ ಹುಡುಗಿ, 10ನೇ ಕ್ಲಾಸ್ ಹುಡುಗಿ ಮತ್ತು 9ನೇ ಕ್ಲಾಸ್ ಹುಡುಗಿ 2 ಮಕ್ಕಳನ್ನ ಲೈಂಗಿಕತೆಗೆ ಉಪಯೋಗಿಸಿಕೊಂಡಾಗ ಇಬ್ಬರು ಅದನ್ನು ಬಿಡಿಸಿಕೊಂಡು ಅದನ್ನು ಅಲ್ಲಿ ಆಕ್ಷೇಪಡಿಸ್ತಾರೆ ಮತ್ತು ಮನೆಯವರಿಗೆ ತಿಳಿಸ್ತಾರೆ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಆ ಹುಡುಗಿ ದೊಡ್ಡವಳು ತಂದೆಗೆ ವಿಚಾರ ತಿಳಿಸ್ತಾಳೆ. ಆದರೆ ಬಡಪಾಯಿ ತಂದೆ ಅದರ ಬಗ್ಗೆ ಗಮನ ಹರಿಸದೆ ಅದು ದಿನ ಕಳೆದು ಮೊನ್ನೆ ಇತ್ತೀಚೆಗೆ ಭಾನುವಾರ ಏನೋ ಅಲ್ಲಿ ಅಂಗನವಾಡಿ ಟೀಚರ್ ಲೋಕಲ್ ಅವರು ಅಲ್ಲಿ ಬಂದಾಗ ತನ್ನ ದುಗುಡವನ್ನ, ಸಮಸ್ಯೆಯನ್ನ, ನೋವನ್ನ ಆ ದೊಡ್ಡ ಹುಡುಗಿ ಆ ಟೀಚರ್ಗೆ ಹೇಳಿಕೊಡ್ತಾಳೆ. ಅಂಗನವಾಡಿ ಟೀಚರ್ ಅವರು ನೇರವಾಗಿ ಮಹಿಳಾ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡುವ ಮುಖಾಂತರ ಕಳೆದ ಆದಿತ್ಯವಾರ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ಆದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರು ಕೂಡ ಈ ದೇಶದ, ಈ ರಾಜ್ಯದ ಕಾನೂನು ದಲಿತರಿಗೊಂದೇ, ಇತರರಿಗೊಂದೇ. ಅನ್ಯಾಯ ಆದಾಗ ಸಂಘಟನೆಗಳನ್ನು ಪ್ರತಿಭಟಿಸಬೇಕು. ಅದಕ್ಕಾಗಿ ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಪ್ರತಿಭಟಿಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪುತ್ತೂರು ನಗರ ಸಂಚಾಲಕ ಕೇಶವ್ ಪಡೇಲ್, ಸಂಚಾಲಕ ಹರೀಶ್ ಬಿಕೆ ಶೇಖಮಲೆ, ಕೋಶಾಧಿಕಾರಿ ಸತೀಶ್ ಶೇಖಮಲೆ ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯ ಶೀನಾ ಪಾಳೀಲ ಉಪಸ್ಥಿತರಿದ್ದರು.